ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಉಳ್ಳಾಲ ನಗರ ಸಮುದಾಯ ಆರೋಗ್ಯ ಕೇಂದ್ರ ಉಳ್ಳಾಲ ನಗರಸಭೆದ ಒಟ್ಟು ಸೇರಿಗೆಡು ಜನಾಂದೋಲನ ಕೋವಿಡ್-19 ಜಾಥಾ ಕಾರ್ಯಕ್ರಮ ಮಾಸ್ತಿ ಕಟ್ಟಿದ್ದು ಉಳ್ಳಾಲ ನಗರಸಭೆ ಮುಟ್ಟ ಅಂಗಾರೆ ನಡೆತದೆ. ಉಳ್ಳಾಲ ನಗರಸಭೆದ ಹೊಸ ಅಧ್ಯಕ್ಷರು ಶ್ರೀಮತಿ ಚಿತ್ರಕಲಾ ಚಂದ್ರಕಾಂತ್ ಪಚ್ಚೆ ನಿಶಾನ ತೋಜಾದ್ ಜಾಥಾನ ಉದ್ದೀಪನ ಮಲ್ತೆರು. ನಗರ ಸಮುದಾಯ ಆರೋಗ್ಯ ಕೇಂದ್ರ ಉಳ್ಳಾಲ ನಗರಸಭೆದ ಆಯುಕ್ತರು ಶ್ರೀ ರಾಯಪ್ಪ ಪಾತಿರಂದು ಕೊರೋನಾನು ವಾರೀತಿಡಿ ಗಿಡಪಡು ಪಂಪಿನ ಉದ್ದೇಶದ ಈ ಜಾಥಾನ ಅಡನೆ ಮಲ್ತದ. ಸಾಮಾಜಿಕ ಅಂತರನ ಕಾತೊಂದು ಮಾಸ್ಕ್ನ ಕಡ್ಡಾಯವಾದ ಪಾರ್ದು ಸೀಕದ ಲಕ್ಷಣಗಳು ತೋಜಿದು ಬತ್ತಂಡ ಸಹಾಯಕ ಸಮುದಾಯ ಕೇಂದ್ರಲೆಡು ಕೋವಿಡ್ ಪರೀಕ್ಷೆ ಮಲ್ಪಾಲೆ ವಿಶೇಷವಾದ ನಮ್ಮ ಆರೋಗ್ಯ ಬೊಕ್ಕ ಬಾಕಿ ದಾಖಲಿನ ಆರೋಗ್ಯನ ಸಂರಕ್ಷಣೆ ಮಲ್ಪಡು ಮದಿಮೆ ಅಂಗಡಿಲೆಗೆ ಪೋನಾಗ ಬಾಕಿ ದಾಖಲಿಡ್ದು ಆಜಿ ಅಡಿ ಸಾಮಾಜಿಕ ಅಂತರ ಕಾತನೋಡು ಇನ್ನಿತ ಮೂಲಕ ಈ ವೈರಸ್ನ ತಡೆಗಟ್ಟೋಲಿ ವೈರಸ್ ನನಲ ಕಮ್ಮಿ ಆತಿಜಿ ನನಲ ಚಾಲನೆಡುಂಡು ಸಾಮಾಜಿಕ ಅಂತರನ ಕಾತೊಂದು ದಯಮಲ್ತದ ನಾಗರಿಕರು ತಂಕ್ಲಿನ ಆರೋಗ್ಯ ಸಂರಕ್ಷಣೆ ಮಲ್ಪಲೆ ಬಾಕಿ ದಾಖಲಿನ ಆರೋಗ್ಯನ ಸಂರಕ್ಷಣೆ ಮಲ್ಪನಿ ನಮ್ಮ ಮಾತೇನಲ್ಲ ಜವಾಬ್ದಾರಿ ಕೋವಿಡ್-19 ನಿರ್ಮೂಲನೆ ಆಪ್ನಡೆ ಮುಟ್ಟ ಸಾಮಾಜಿಕ ಅಂತರ ಕಾತೊಂದು ನಮ್ಮನ್ನು ರಕ್ಷಣೆ ಮಲ್ಪಡ್ಕೊಂಡು ತೆರಿಪಾಯರು. ಸಾಮಾಜಿಕ ಅಂತರವನ್ನು ಕಾದುಕೊಳ್ಳಬೇಕು, ಮಾಸ್ಕ್ ಅನ್ನ ಕಡ್ಡಾಯವಾಗಿ ಧರಿಸಬೇಕು. ರೋಗ ಲಕ್ಷಣಗಳು ಕಂಡು ಬಂದಾಗ ಕೂಡಲೇ ಆ ಸಹಾಯಕ ಸಮುದಾಯ ಕೇಂದ್ರಗಳಲ್ಲಿ ಕೋವಿಡ್-19 ಅನ್ನ ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ವಿಶೇಷವಾಗಿ ನಮ್ಮ ಆರೋಗ್ಯ ಮತ್ತು ಇತರರನ್ನ ಸಂರಕ್ಷಣೆ ಮಾಡಬೇಕು. ನಾವು ಮದುವೆಗಳಿಗೆ ಅಥವಾ ಅಂಗಡಿಗಳಿಗೆ ಹೋದಾಗ ಇತರರಿಂದ 6 ಅಡಿ ಸಾಮಾಜಿಕ ಅಂತರವನ್ನು ಕಾದುಕೊಳ್ಳಬೇಕು. ಇದರ ಮೂಲಕ ನಾವು ಈ ವೈರಸ್ ಅನ್ನ ತಡೆಗಟ್ಟಬಹುದು. ವೈರಸ್ ಇನ್ನೂ ಕಡಿಮೆ ಆಗಿಲ್ಲ, ವೈರಸ್ ಇನ್ನೂ ಚಾಲನೆಯಲ್ಲಿದೆ. ಆದರೂ ಅನೇಕರು ಇವತ್ತು ಮಾಸ್ಕ್ಗಳನ್ನು ಧರಿಸುವುದಿಲ್ಲ, ನಾವು ನೋಡ್ತಾ ಇದ್ದೀವಿ. ಆ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳುವುದಿಲ್ಲ. ಅಂಗಡಿಗಳಿಗೆ ಹೋದಾಗ ಅಥವಾ ಪೇಟೆಗೆ ಬಂದಾಗ ಇವತ್ತು ಸಾಮಾಜಿಕ ಅಂತರವನ್ನು ಕಾದುಕೊಳ್ತಾ ಇಲ್ಲ. ದಯಮಾಡಿ ನಾಗರಿಕರು ತಮ್ಮ ಆರೋಗ್ಯವನ್ನ ಸಂರಕ್ಷಣೆ ಮಾಡಿಕೊಳ್ಳಬೇಕು ಮತ್ತು ಇತರರ ಆರೋಗ್ಯವನ್ನ ಸಂರಕ್ಷಣೆ ಮಾಡುವ ಜವಾಬ್ದಾರಿ ನಮ್ಮ ಎಲ್ಲರದಾಗಿರ್ತದೆ. ಇವತ್ತು ಮಾಸ್ಕ್ಗಳನ್ನು ಕಡ್ಡಾಯವಾಗಿ ನಾವು ಧರಿಸಿಕೊಳ್ಳಬೇಕು. ಈ ಕೋವಿಡ್-19 ಅನ್ನ ನಿರ್ಮೂಲ ಆಗುವವರೆಗೂ ನಾವು ಸಾಮಾಜಿಕ ಅಂತರವನ್ನ ಕಾದುಕೊಂಡು ಇವತ್ತು ನಾವು ನಮ್ಮನ್ನೇ ರಕ್ಷಣೆ ಮಾಡಿಕೊಳ್ಳಬೇಕು ಎಂಬುದಾಗಿ ನಾನು ಹೇಳ್ತಾ, ನಾಗರಿಕರು ಎಚ್ಚೆತ್ತುಕೊಳ್ಳಬೇಕು. ಪ್ರಾಯಸ್ಥರು ಯಾವುದೇ ಕಾರಣಕ್ಕೂ ಹೊರಗಡೆ ಬಾಗಿದ್ದಾಗೆ ಮನೆಯಲ್ಲಿ ಇರುವವರು ಒಳ್ಳೆಯದು. ಚಿಕ್ಕ ಮಕ್ಕಳು ಆದಷ್ಟು ಮನೆಯಲ್ಲಿ ಇರೋದು ಒಳ್ಳೆಯದು. ಪೇಟೆಗೆ ಅಥವಾ ಹೊರಗಡೆ ಯಾವುದೇ ಕಾರ್ಯಕ್ರಮಗಳಿಗೆ ಹಾಜರಾಗಿರದೆ ಒಳ್ಳೆಯದು ಎಂಬುದಾಗಿ ನಾನು ಹೇಳ್ತಾ, ಈ ಆಯೋಗ ಖಂಡಿತವಾಗಿಯೂ ಜನರಲ್ಲಿ ಜಾಗೃತಿ ಮೂಡಲಿ, ಜನರು ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಲಿ, ಸಾಮಾಜಿಕ ಅಂತರವನ್ನ ಕಾದುಕೊಳ್ಳಲಿ, ಸ್ಯಾನಿಟೈಸರ್ ಎಲ್ಲ ಬಳಸಲಿ ಎಂಬುದಾಗಿ ಜನರಲ್ಲಿ ನಾವು ಮನವಿ ಮಾಡ್ತಾ ಇದ್ದೀನಿ. ಜನರು ಇದನ್ನು ಅರಿತು ಈ ವೈರಸ್ ಅನ್ನ ಆದಷ್ಟು ನಾವು ಅದನ್ನ ನಿರ್ಮೂಲನೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡೋಣ ಎಂಬುದಾಗಿ ನಾನೆಲ್ಲ ಹೇಳ್ತಾನೆ. ಉಳ್ಳಾಲ ನಗರಸಭೆದ ಹಿರಿಯ ಆರೋಗ್ಯ ನಿರೀಕ್ಷಕರು ಜಯಶಂಕರ್, ಉಳ್ಳಾಲ ನಗರ ಸಮುದಾಯ ಆರೋಗ್ಯ ಕೇಂದ್ರದ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಸಹನಾ, ಉಳ್ಳಾಲ ನಗರ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಪ್ರಶಾಂತ್ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಶ್ರೀಮತಿ ಲಲಿತಾ ಸಭೆ ಸುಧಾರಿಕೆ ಮಲ್ತದು ಎತ್ಕೊಂಡು ಸ್ವರ್ಣ ಸಂದಾಯರು. ಕೋವಿಡ್-19 ಬಗ್ಗೆ ಜನಾಂದೋಲನ ಕಾರ್ಯಕ್ರಮದ ಪ್ರಯುಕ್ತ ಇಂದು ಜನಜಾಗೃತಿ ಜಾಥಾವನ್ನು ನಾವು ನಗರಸಭೆ ಹಾಗೂ ಉಳ್ಳಾಲ ಸಮುದಾಯ ಆರೋಗ್ಯ ಕೇಂದ್ರದ ಪರವಾಗಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮಗೆ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ನಮ್ಮ ನಗರಸಭೆಯ ಅಧ್ಯಕ್ಷರಿಗೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಹಾಗೆ ನಮ್ಮ ಪೌರಾಯುಕ್ತರಿಗೂ ಸಹ ಎಲ್ಲರ ಪರವಾಗಿ ಧನ್ಯವಾದಗಳು. ಉಳ್ಳಾಲ ನಗರಸಭೆದ ಸಿಬ್ಬಂದಿಲು ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಆರೋಗ್ಯ ಇಲಾಖೆ, ಆಯುಷ್ ಇಲಾಖೆದ ಸಿಬ್ಬಂದಿಲು ಜಾಥಾಡು ಪಾಲ್ಪಡೆದಿದ್ದರು. ಆದಾಯವನ್ನು ತಲ್ಲಣಗೊಳಿಸಿದೆ. ಈ ಆರೋಗ್ಯ ವಿಕೋಪದ ನಿಯಂತ್ರಣಕ್ಕೆ ಸರ್ಕಾರವು ಅನೇಕ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿದೆ. ಆರೋಗ್ಯ ಇಲಾಖೆಯೊಂದಿಗೆ ಇತರ ಇಲಾಖೆಯವರು, ಸಂಘ ಸಂಸ್ಥೆಯವರು, ಸಾರ್ವಜನಿಕರು ಸಹಕಾರ ನೀಡಿರುತ್ತಾರೆ. ಆತ್ಮೀಯ ಸಾರ್ವಜನಿಕರೇ, ಈ ಕಾಯಿಲೆಯು 60 ವರ್ಷ ಮೇಲ್ಪಟ್ಟವರಲ್ಲಿ ಬಿಪಿ, ಮಧುಮೇಹ, ಹೃದಯದ ತೊಂದರೆ, ಟಿಬಿ, ಅಸ್ತಮ, ಕ್ಯಾನ್ಸರ್, HIV ಬಾಧಿತರು, ಡಯಾಲಿಸಿಸ್ ಮಾಡುತ್ತಿರುವವರು, ಗರ್ಭಿಣಿಯರು ಮತ್ತು ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವವರಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಹಾಗೂ ತೊಂದರೆಯನ್ನು ಉಂಟು ಮಾಡಬಹುದು. ಆದ್ದರಿಂದ ವೈಯಕ್ತಿಕ ಅಂತರ ಪಾಲಿಸಿ
ಹಾಗೂ ಮಾಸ್ಕ್ ಅನ್ನು ಕಡ್ಡಾಯವಾಗಿ ಧರಿಸಿ. ಅನಗತ್ಯವಾಗಿ ಮನೆಯಿಂದ ಹೊರಗೆ ಪ್ರಯಾಣ ಮಾಡಬೇಡಿ. ಯುವತಿಯರು ತಾವು ಆರೋಗ್ಯವಾಗಿದ್ದೇವೆ, ನನಗೇನೂ ಆಗುವುದಿಲ್ಲವೆಂದು ಮಾಸ್ಕ್ ಧರಿಸದೆ ಓಡಾಡಬೇಡಿ. ರೋಗ ನಿರೋಧಕ ಶಕ್ತಿ ಹೆಚ್ಚಿರುವ ನಿಮಗೆ ಕೋವಿಡ್ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳದೆ ನಿಮ್ಮ ಮನೆಯಲ್ಲಿರುವ ವಯಸ್ಸಾದ ಕಾಯಿಲೆ ಇರುವ ನಿಮ್ಮ ಆತ್ಮೀಯರಿಗೆ ಕೊರೋನಾ ವೈರಸ್ ನಿಮ್ಮಿಂದ ಹರಡಿ ಅವರಿಗೆ ಮಾರಣಾಂತಿಕವಾಗಬಹುದು. ಜಾಗ್ರತೆ ವಹಿಸಿ. ಕೋವಿಡ್ನಿಂದ ಗುಣಮುಖರಾದ ವ್ಯಕ್ತಿ ಮತ್ತು ರೋಗದ ವಿರುದ್ಧದ ಹೋರಾಟದಲ್ಲಿರುವ ಸಿಬ್ಬಂದಿಯನ್ನು ತಾರತಮ್ಯ ಮಾಡಬೇಡಿ. ಹೆಚ್ಚಿನ ಮಾಹಿತಿಗಾಗಿ ಆಪ್ತಮಿತ್ರ ಸಹಾಯವಾಣಿ ಸಂಖ್ಯೆ 1441 ಕರೆ ಮಾಡಿ. ಕೋವಿಡ್ ವಿರುದ್ಧದ ಹೋರಾಟದಲ್ಲಿ ನೀವು ಕೈ ಜೋಡಿಸಿ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ನಗರ ಸಮುದಾಯ ಆರೋಗ್ಯ ಕೇಂದ್ರ ಉಳ್ಳಾಳ ನಗರಸಭೆ ಇವರ ಕೊರೋನಾ ಕುರಿತ ಜನಜಾಗೃತಿ ಪ್ರಚಾರ. ಆತ್ಮೀಯ ನಾಗರಿಕ ಬಂಧುಗಳೇ, ಪ್ರಸ್ತುತ ಕೋವಿಡ್-19 ರೋಗವು ಸರ್ವವ್ಯಾಪಿಯಾಗಿ ಸಾಂಕ್ರಾಮಿಕವಾಗಿ ಹರಡಿ ಸಮುದಾಯವನ್ನು ತಲ್ಲಣಗೊಳಿಸಿದೆ.